ತಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಹಾಗೂ ಸ್ನೇಹಪೂರ್ವಕವಾದಂತ ಒಂದು ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈಗಾಗಲೇ ವೇದಿಕೆಯತ್ತ ಗಣ್ಯ ವ್ಯಕ್ತಿಗಳನ್ನು ಬ್ಯಾಂಡಿನ ಮುಖಾಂತರ ನಮ್ಮ ವಿದ್ಯಾರ್ಥಿಗಳು ಬರಮಾಡಿಕೊಳ್ಳುತ್ತಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆಯುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸ್ವರ್ಣ ಪದಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀಡಿ ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದೆ. ಆದುದರಿಂದ ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿರುವಂತಹ ಜನಮೆಚ್ಚಿನ ಕಾಸರಗೋಡು ಸಂಸದ ಶ್ರೀಯುತ ರಾಜಮೋಹನ್ ಉಣ್ಣಿತಾನ್ ತಮಗಿದು ಈ ವೇದಿಕೆಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಜ್ಯೋತಿ ಮನ ಮನವನಂಬಿ ಮನೆ ಮನೆಯ ತುಂಬಿ ಹೊರ ಹೊಮ್ಮುದಿರಲಿ ಪ್ರೀತಿ. ಮನ ಮನವನಂಬಿ ಮನೆ ಮನೆಯ ತುಂಬಿ ಹೊರ ಹೊಮ್ಮುದಿರಲಿ ಪ್ರೀತಿ. ಜಗದೊಡಲೆಲ್ಲ ಬೆಳ ಬೆಳಗಿ ಬರಲಿ ಕಂಡಂತ ದಿವ್ಯ ಜ್ಯೋತಿ. ಜಗದೊಡಲೆಲ್ಲ ಬೆಳ ಬೆಳಗಿ ಬರಲಿ ಕಂಡಂತ ದಿವ್ಯ ಜ್ಯೋತಿ. ಅಕ್ಷರವೇ ಬಲವು ಬಾಳೆಲ್ಲ ಗೆಲುವು ಶಿಕ್ಷಣವೇ ಜೀವ ದೀಪ. ಅಕ್ಷರವೇ ಬಲವು ಬಾಳೆಲ್ಲ ಗೆಲುವು ಶಿಕ್ಷಣವೇ ಜೀವ ದೀಪ. ಜಗವೆಲ್ಲ ತಾನು ಅರಿವಿನಡೆ ನಡೆಯೇ ಜಗವೆಲ್ಲ ತಾನು ಅರಿವಿನಡೆ ನಡೆಯೇ ಕಳೆಯುವುದು ಸರ್ವ ಪಾಪ ಕಳೆಯುವುದು ಸರ್ವ ಪಾಪ. ಕಾರ್ಯಕ್ರಮವನ್ನು ತುರ್ತಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಮಾನ್ಯ ಸಂಸದರಿಗೆ ಸಚಿವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರುವ ಕಾರಣ ಅವರಿಗೆ ತುರ್ತಾಗಿ ಈ ವೇದಿಕೆಯಿಂದ ಹೋಗಬೇಕಾಗುವ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾಸರಗೋಡು ಜಿಲ್ಲಾ ಪಂಚಾಯತಿನ ವರ್ಕಾಡಿ ಕ್ಷೇತ್ರದ ಒಟ್ಟು 4 ಗ್ರಾಮ ಪಂಚಾಯತಿಗೆ ಒಳಪಡುವಂತಹ ಶಾಲೆಗಳು. ಆ ಶಾಲೆಗಳಲ್ಲಿ A+ ಎಲ್ಲ ವಿಷಯಗಳಲ್ಲೂ A+ ಪಡೆದಂತಹ SSLC ಮತ್ತು ಹೈಯರ್ ಸೆಕೆಂಡರಿಯಲ್ಲಿ A+ ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಗೌರವಿಸಬೇಕೆಂಬಂತ ಒಂದು ಸದುದ್ದೇಶವಾಗಿದೆ. ಕಾಸರಗೋಡು ಜಿಲ್ಲಾ ಪಂಚಾಯತ್ ಶೇಕಡ 100% ರಿಸಲ್ಟ್ ಕೊಟ್ಟ ಶಾಲೆಗಳಿಗೆ ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ಮಾಡಿ KM ಶಾಜಿ ಅವರ ನಾಯಕತ್ವದಲ್ಲಿ ನಾವು ಅವರಿಗೆ ಗೌರವಾಧನವನ್ನು ಕೊಟ್ಟಿದ್ದೇವೆ. ಇವತ್ತು ಪ್ರತಿಯೊಂದು ಕ್ಷೇತ್ರಗಳ ಡಿವಿಷನ್ ಅಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂತದ್ದು. ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು 4 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತದ್ದು ಮೀಜ ಗ್ರಾಮ ಪಂಚಾಯತ್, ವರ್ಕಾಡಿ ಗ್ರಾಮ ಪಂಚಾಯತ್, ಪೈವಳಿಕೆ ಗ್ರಾಮ ಪಂಚಾಯತ್ ಮತ್ತು ಮಂಜೇಶ್ವರ ಗ್ರಾಮ ಪಂಚಾಯತ್. ಈ 4 ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಗೆ ಬರುವ ಶಾಲೆಗಳೇನಿದೆ, ನಮ್ಮ ಕ್ಷೇತ್ರಕ್ಕೆ ಬರುವ ಶಾಲೆಗಳೇನಿದೆ, ಆ ಶಾಲೆಗಳ SSLC ಮತ್ತು ಹೈಯರ್ ಸೆಕೆಂಡರಿಗಳಲ್ಲಿ A+ ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಸುಮಾರು 21 ಈಗ 4 ಜಾಸ್ತಿ ಆಯ್ತು, ಇವತ್ತು 25ರಷ್ಟು ಸ್ಟೂಡೆಂಟ್ಗಳಿಗೆ ಈ ಒಂದು ಸ್ಮರಣಿಕೆಯನ್ನು ಕೊಡುವಂತದ್ದು, ಅವರಿಗೆ ಅವಾರ್ಡ್ ಅನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಈ ಡಿವಿಷನ್ ಅಲ್ಲಿ 9 ಶಾಲೆಗಳೇನಿದೆ, ಏಡೆಡ್ ಶಾಲೆ ಮತ್ತು ಗವರ್ಮೆಂಟ್ ಶಾಲೆ, ಈ 9 ಶಾಲೆಗಳಲ್ಲಿ ಶೇಕಡ 100% ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಒಂದು ಗೌರವಿಸುವಂತಹ ಒಂದು ಕೆಲಸವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಮಹಾಜನರು ಜೊತೆಗೆ ಇಲ್ಲಿರುವಂತಹ ನಮ್ಮ ಶಾಲಾ ಸಂಚಾಲಕರು ಇರ್ಬೋದು, ಶಾಲಾ PTA ಸಮಿತಿ ಇರ್ಬೋದು, ಶಾಲಾ ಮುಖ್ಯೋಪಾಧ್ಯಾಯರು ಇರ್ಬೋದು, ಶಾಲಾ ಆಡಳಿತ ಮಂಡಳಿ ಇರ್ಬೋದು, ಎಲ್ಲರೂ ಪೂರ್ಣ ಸಹಕಾರವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಚಿಕ್ಕದಾದ ಮತ್ತು ಚೊಕ್ಕದಾದ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸುವಂತ ತಮ್ಮೆಲ್ಲರನ್ನು ಮೊದಲ ಬಾರಿಗೆ ಸ್ವಾಗತಿಸುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಅಧ್ಯಕ್ಷತೆ ವಹಿಸಬೇಕಾದವರು ಮಂಜೇಶ್ವರ ಶಾಸಕರಾದಂತಹ ಸನ್ಮಾನ್ಯ AK ಅಶ್ರಫ್ ಅವರು ಈಗ ಇನ್ನು ಶಾಲೆಯ ಕಾರ್ಯಕ್ರಮ ಮುಗಿಸಿ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಮ್ಮ ವರ್ಕಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಉಮರ್ ಬೋರ್ಕರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ಬರುವ ತನಕ ವಹಿಸಬೇಕಾಗಿ ಅವರನ್ನು ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುವುದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವವರು ನಮ್ಮ ಸಂಸದರು, ಮಾನ್ಯ ಕಾಸರಗೋಡು ಸಂಸದರಾದ ರಾಜಮೋಹನ್ ಉಣ್ಣಿತಾನ್. ಬಹಳ ಬಿಸಿ ಇದ್ದಾರೆ, ಯಾಕೆಂದ್ರೆ 3 ಗಂಟೆಗೆ ಅವರಿಗೆ ಚೆಂಗಾಳದಲ್ಲಿ ಒಂದು ಕಾರ್ಯಕ್ರಮ ಇದೆ, ಹಾಗೆ ಲಾಂಗ್ ತಗೊಂಡು ಹೋಗುದಿಲ್ಲ ಕಾರ್ಯಕ್ರಮವನ್ನು. ರಾಜಮೋಹನ್ ಉಣ್ಣಿತಾನ್ ಅವರು ಬಹಳ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ನಾಡಿನ ಜನತೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶಾಲ್ ಹೊದಿಸಿ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಶಾಲಾ ಪ್ರಾಂಶುಪಾಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಶೈಕ್ಷಣಿಕ ವಿಷಯದಲ್ಲಿ ಬಹಳಷ್ಟು
ಆಸಕ್ತಿ ವಹಿಸುವಂತವರು, ಶಿಕ್ಷಣ ವಿಷಯದಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸುವಂತವರು, ಶಾಲೆಗಳಿಗೆ ಹೆಚ್ಚು ಗಮನ ಕೊಡುವಂತವರು ಅಂತ ಒಬ್ಬ ಅಧ್ಯಕ್ಷರಾಗಿದ್ದಾರೆ ನಮ್ಮ ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಸನ್ಮಾನ್ಯ ಸಾಬು ಅಬ್ರಾಹಂ. ಅವರು ಬಹಳ ಪ್ರೀತಿ ಇಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ನಾಡಿನ ಜನತೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಸಾಬು ಅಬ್ರಹಾಂ ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ನಮ್ಮ ಶಾಲೆಯ ಮೆಚ್ಚಿನ ಪಿಟಿ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀಯುತ ಅಬ್ದುಲ್ ಮಜೀದ್ ಸರ್ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಈಗ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಉಮರ್ ಬೋರ್ಕಲ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮ ಇವರಿಗೆ ನಮ್ಮ ಪುಟಾಣಿ ವಿದ್ಯಾರ್ಥಿಗಳು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮಂಜೇಶ್ವರ ಉಮರ್ ಬೋರ್ಕಲ ಇವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಬಶೀರ್ ಕಡೀರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಕಮಲಾಕ್ಷಿ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರು ನನ್ನ ಸಹವರ್ತಿಯಾದಂತ ಅಜೀಜ್ ಕಳತ್ತೂರ್ ಅವರು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆ ಶ್ರೀಮತಿ ನಸೀಮಾ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೀಂದ್ರ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷೆ ಶ್ರೀಮತಿ ಉಷಾ ಪೂಜೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಈ ಒಂದು ಶಾಲೆಯ ಪಿಟಿ ಅಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಬಿ ಅವರಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಶಿಕ್ಷಣ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಪುರುಷೋತ್ತಮ ಅರಿಬೇಲ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಜರೀನಾ ಬಾನು ಅವರಿದ್ದಾರೆ ನಮ್ಮೊಟ್ಟಿಗೆ. ಅವರನ್ನು ಮಂಜೇಶ್ವರ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಫಾತಿಮಾ ಜೌರಾ ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತ ಜರೀನಾ ಬಾನಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ವಾರ್ಡಿನ ಸದಸ್ಯರಾದಂತಹ ಈ ಶಾಲೆಯ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಕೊಟ್ಟಂತ ಗೋಪಾಲಕೃಷ್ಣ ಪಜ್ವ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಹಸೀನಾ ಅವರಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಮತ್ತೊಬ್ಬರು ಸದಸ್ಯರಾದಂತಹ ಸಬೀನಾ ಅವರಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವಸಂತಿ ಶ್ರೀಧರ್ ಅವರು ಕ್ಷಮಿಸಿ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ತುಳಸಿ ಕುಮಾರ್ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೀಂಜ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸೌಮ್ಯ ಕಳಿಯೂರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಉಮೇಶ್ ಶೆಟ್ಟಿ ಹಸನಬೇಲಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಸದಸ್ಯರಾದ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರುವಂತಹ ಇಲಿಯಾಸ್ ತುಮಿನಾಡು ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟು ಪ್ರೀತಿ ಇಟ್ಟಂತ ನಮ್ಮ ಶಾಲೆಯ ಎಲ್ಲ ನೇತೃತ್ವ ಕೊಡುವಂತಹ ರಘುರಾಮ ಭಂಡಾರಿ ಅವರು ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ನಮ್ಮ ಸಾಮಾಜಿಕ ಕಾರ್ಯಕರ್ತರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂತಹ ಇಂತಹ ಕಾರ್ಯಕ್ರಮಕ್ಕೆ ಮುಂಚೂಣಿ ನೀಡುವಂತಹ ಗೋಪಾಲ ಶೆಟ್ಟಿ ಅರಿಬೇಲ್ ಅವರು ನಿತ್ಯ ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ರತ್ನಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಾಮೋದರ ಮಾಸ್ಟರ್ ಮತ್ತೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿದ್ದಿಕ್ ಅವರಿದ್ದಾರೆ. ಕ್ಷಮಿಸಿ ಶಾಂತಾರಾಯ್ ಕೂಡ ನಮ್ಮ ಜೊತೆಗಿದ್ದಾರೆ. ಹೈಯರ್ ಸೆಕೆಂಡ್ ಶಾಲೆಯ ಪ್ರಾಂಶುಪಾಲರು ವಿಜಯ್ ಕುಮಾರ್ ಇದ್ದಾರೆ. ಕೃಷ್ಣವೇಣಿ ಟೀಚರ್ ಇದ್ದಾರೆ. ಎಲ್ಲರೂ ಇದ್ದೀರಿ. ಹಾಗೆ ವರ್ಕಾಡಿ ಗ್ರಾಮ ಪಂಚಾಯತ್ ತುಂಬಾ ಸದಸ್ಯರು ಸಭೆಯಲ್ಲಿದ್ದಾರೆ. ಅವರನ್ನೆಲ್ಲರನ್ನು ನಾವು ಸ್ವಾಗತಿಸಿದ ಈ ಕಾರ್ಯಕ್ರಮದ ಅಧ್ಯಕ್ಷ ಭಾಷಣವನ್ನು ವಹಿಸಬೇಕಾಗಿ ಸನ್ಮಾನ್ಯ ಉಮರ್ ಬರ್ತಾ ಅವರಿಗೆ ಕೇಳಿಕೊಂಡು. ಗೌರವಾನ್ವಿತ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರು ಶ್ರೀ ರಾಜಮೋಹನ್ ಉಣ್ಣಿತ, ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸಾಬು ಅಬ್ರಹಾಂ, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಬಶೀರ್ ಕನೀಲ, ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ಕಾರ್ಯಕ್ರಮದ ರೂವಾರಿಯಾದ ಶ್ರೀ ಹರ್ಷದ್ ವರ್ಕಾಡಿ, ಮತ್ತವರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಅಜೀಜ್ ಕಳತ್ತೂರು ಸಹಿತ ವೇದಿಕೆಯಲ್ಲಿರುವ
ಎಲ್ಲ ಜನಪ್ರತಿನಿಧಿಗಳು, ಗಣ್ಯರೇ ಹಾಗೂ ಸಭಿಕರೇ, ಅಧ್ಯಕ್ಷೀಯ ಭಾಷಣವನ್ನು ತುಂಬ ಮುಂದುವರಿಸುವುದಿಲ್ಲ. ತನ್ನ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಬರುವ ಶಾಲೆಗಳಲ್ಲಿ ಕಲಿಕೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಎಕ್ಸಲೆನ್ಸ್ ಅವಾರ್ಡ್ ಕೊಡುವ ಒಂದು ತೀರ್ಮಾನದ ಮೂಲಕ ಶ್ರೀ ಹರ್ಷದ್ ವರ್ಕಾಣಿಯವರು ಹೊಸ ಒಂದು ಸಂಪ್ರದಾಯಕ್ಕೆ ನಾಂದಿ ಹೇಳಿದರೆ ಇದು ಖಂಡಿತವಾಗಿಯೂ ಮಕ್ಕಳಲ್ಲಿ ಕಲಿಕೆಗೆ ಮತ್ತು ಅವರ ಕಲಿಕೆಯನ್ನು ಉತ್ತಮಪಡಿಸಲು ಒಂದು ಪ್ರಚೋದನೆಯಾಗಲಿ. ಮಕ್ಕಳಿಗೆ ಎಲ್ಲ ವಿಧ ಶುಭವನ್ನು ಹಾರೈಸಿದೆ. ನಮ್ಮ ಕಾರ್ಯಕ್ರಮ ಎಲ್ಲರೂ ಅರ್ಜೆಂಟಲ್ಲಿರುವವರೇ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಮ್ಮ ಗೌರವಾನ್ವಿತ MP ಶ್ರೀ ರಾಜಮೋಹನ್ ಉಳಿದಾನ್ ಅವರಲ್ಲಿ ಕೇಳಿಕೊಂಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪಂಚಾಯತ್ ಪ್ರೆಸಿಡೆಂಟ್ ಶ್ರೀ ಉಮರ್ ಕೊರ್ಕಾಡಿ, ജില്ലാ പഞ്ചായത്ത് പ്രസിഡന്റ് ശ്രീ സാബു എബ്രഹാം, സ്വാഗത പ്രാസംഗികൻ ശ്രീ ഹർഷദ് വർക്കാടി, ജില്ലാ പഞ്ചായത്ത് മെമ്പർ ശ്രീ അസീസ് കുളത്തൂർ, വിവിധ പഞ്ചായത്ത് പ്രസിഡന്റുമാർ, വൈസ് പ്രസിഡന്റുമാർ, അതുപോലെ തന്നെ മറ്റ് വിശിഷ്ട അതിഥികളെ, വിദ്യാർത്ഥിനി സുഹൃത്തുക്കളെ, അധ്യാപിക സുഹൃത്തുക്കളെ, PTA അംഗങ്ങളെ, സഹോദരന്മാരെ, 3 മണിക്ക് റവന്യൂ മന്ത്രിയുടെ ഒരു പരിപാടിയിൽ ചെങ്കലായി പങ്കെടുക്കണം. അതുകൊണ്ട് ദീർഘമായ ഒരു പ്രസംഗം നടത്താൻ ഞാൻ ഈ അവസരം വിനിയോഗിക്കുന്നില്ല. ഒരു വ്യക്തിയുടെ ജീവിതത്തിൽ ഏറ്റവും വലിയ സുവർണ കാലഘട്ടമെന്ന് പറയുന്നത് വിദ്യാർത്ഥി ജീവിതമാണ്. വിദ്യാർത്ഥി ജീവിതത്തിലൂടെ കിട്ടുന്ന അനുഭൂതികൾ നമ്മുടെ ജീവിതം കരുപ്പിടിപ്പിക്കാൻ ഉതകുന്ന ഒന്നാണെന്നുള്ള കാര്യം എല്ലാവർക്കും അറിയാം. വിദ്യാഭ്യാസത്തിന് ഒരുപാട് തലങ്ങളുണ്ട്. കേവലം സ്കൂളുകളുടെയും കോളേജുകളുടെയും 4 ചുവരുകൾക്കുള്ളിൽ ഒതുങ്ങി നിൽക്കുന്നതല്ല വിദ്യാഭ്യാസം. അതിനൊരുപാട് മാനങ്ങളുണ്ട്. ഇന്ന് വിദ്യാഭ്യാസം ആഗോളതലത്തിൽ മത്സരാധിഷ്ഠിതമായ ഒരു വ്യവസ്ഥയിലൂടെ കടന്നുപോയിക്കൊണ്ടിരിക്കുകയാണ്. ഒരു വിജ്ഞാന വിസ്ഫോടനം നടക്കുന്ന കാലത്താണ്. അച്ചടക്കത്തിൽ അധിഷ്ഠിതമായ, ആദർശശുദ്ധിയുള്ള, അർപ്പണബോധമുള്ള, സ്വാശ്രയശീലം തങ്ങളിലും ജനങ്ങളിലും വളർത്തിയെടുക്കാൻ കഴിയുന്ന, കായികവും മാനസികവുമായി പരിശീലനം സിദ്ധിച്ച സേവന സന്നദ്ധമായ ഒരു തലമുറയെ വാർത്തെടുത്ത് ആ തലമുറയിലൂടെ ഭാവിയിൽ നമ്മുടെ ജനാധിപത്യം, മതേതരത്വം, അതുപോലെ തന്നെ നമ്മുടെ ഭരണഘടന, ഇതൊക്കെ സംരക്ഷിക്കാൻ കഴിയുന്ന നമ്മുടെ രാജ്യത്തിൻ്റെ ഉത്തമ പൗരന്മാരായി ഇന്നത്തെ വിദ്യാർത്ഥികളെ നാളത്തേക്ക് വേണ്ടി വാർത്തെടുക്കുക എന്നുള്ളതാണ് വിദ്യാഭ്യാസത്തിൻ്റെ ആത്യന്തികമായ ലക്ഷ്യം. വില്യം ഹൊവാർഡ് ഗാർണർ എന്ന് പറയുന്ന ഒരു ശാസ്ത്രജ്ഞൻ, അദ്ദേഹത്തിൻ്റെ മൾട്ടിപ്പിൾ ഇൻ്റലിജൻസ് തിയറി ഉണ്ട്. മൾട്ടിപ്പിൾ ഇൻ്റലിജൻസ് തിയറി പറയുന്നത് ഓരോ വിദ്യാർത്ഥികൾക്കും 9 കഴിവുകളുണ്ട് എന്നുള്ളതാണ്. ആ കഴിവുകൾ ചില വിദ്യാർത്ഥികൾ സ്വയം കണ്ടുപിടിക്കാൻ കഴിയാത്ത കാര്യത്തിൽ അവരെ മാതാപിതാക്കന്മാർ സഹായിക്കണം. അത് തിരഞ്ഞു കണ്ടുപിടിക്കാൻ അവർക്ക് കഴിയണം. അതാണ് മൾട്ടിപ്പിൾ ഇന്റലിജൻസ് തിയറി പറയുന്നത്. ലോകപ്രശസ്തനായ മാത്തമാറ്റീഷ്യൻ ശ്രീനിവാസൻ രാമാനുജൻ, അദ്ദേഹം മെട്രിക്കുലേഷൻ പരീക്ഷയിൽ ചരിത്രത്തിന് തോറ്റുപോയി, അദ്ദേഹം സാഹിത്യത്തിൽ തോറ്റുപോയി. പക്ഷെ ലോകം അറിയപ്പെടുന്ന ഒരു മാത്തമാറ്റീഷ്യനായി മാറി. അത് ഈ മൾട്ടിപ്പിൾ ഇന്റലിജൻസ് തിയറിയുടെ കഴിവുകൊണ്ടാണ്. നമുക്കറിയാം, ജപ്പാൻ എന്ന് പറയുന്ന രാജ്യത്തെ ഒരു ജീവിത ദർശനമാണ് ഇക്കിഗായി എന്ന് പറയുന്നത്. ഇക്കിഗായി എന്ന് പറയുന്നത് അവിടുത്തെ ജനങ്ങളുടെ ഒരു ജീവിത ദർശനമാണ്. ഇക്കിഗായിൽ പറയുന്നത് ഓരോ വിദ്യാർത്ഥിയും ജനിക്കുമ്പോൾ, ഓരോ മനുഷ്യനും ജനിക്കുമ്പോൾ അവനിൽ ജന്മസിദ്ധമായ ചില വാസനകളുണ്ട്. ആ വാസനകൾ ഒരു പാഷനാണ്.
ആ പാഷനിലൂടെ ഒരു വിഷൻ കെട്ടിപ്പിടിക്കണം. ആ വിഷനിലൂടെ ഒരു പ്രൊഫഷൻ കെട്ടിപ്പടുക്കാൻ കഴിയണം. അപ്പോ ജന്മനാ നമുക്കൊരു വിഷനുണ്ട്. ആ വിഷൻ ഒരു മിഷനാക്കി മാറ്റണം. ആ മിഷൻ ഒരു പ്രൊഫഷനാക്കി മാറ്റണം. അങ്ങനെ വരുമ്പോ നമുക്ക് എല്ലാവർക്കും ഉദ്ദേശിച്ച തലത്തിൽ എത്തിച്ചേരാൻ കഴിയും. വിദ്യാഭ്യാസത്തിന്റെ പ്രാഥമികമായ ഘട്ടമാണ് ഡേറ്റ എന്ന് പറയുന്നത്. ഡേറ്റയിൽ നിന്ന് വിദ്യാർത്ഥി ഇൻഫർമേഷനിലേക്കാണ്. ഇൻഫർമേഷൻ കഴിഞ്ഞാൽ പിന്നെ തിങ്കിങ് നോളജാണ്. നോളജിൽ മൂല്യാധിഷ്ഠിതമായി ചിന്തിക്കുന്ന ക്രിട്ടിക്കൽ നോളജ് ഉണ്ട്. വിദ്യാഭ്യാസത്തിന്റെ ആത്യന്തികമായ ലക്ഷ്യം ചെന്ന് ചേരുന്നത് വിസ്ഡത്തിലാണ്. ഡേറ്റയിൽ നിന്ന് ഇൻഫർമേഷൻ, ഇൻഫർമേഷനിൽ നിന്ന് നോളജ്, നോളജിൽ നിന്ന് ക്രിട്ടിക്കൽ തിങ്കിങ്, ക്രിട്ടിക്കൽ തിങ്കിങ്ങിൽ നിന്ന് നമുക്കറിയാം വീണ്ടും വിസ്ഡത്തിലേക്കുള്ള യാത്ര. അമേരിക്കയുടെ പ്രസിഡന്റായിരുന്ന എബ്രഹാം ലിങ്കൺ തൻ്റെ മകന്റെ അധ്യാപികയ്ക്ക് ഒരു കത്തെഴുതി. ആ കത്ത് ലോക പ്രശസ്തമായി മാറി. ആ കത്തിലൂടെ തൻ്റെ മകന്റെ ടീച്ചറോട് അമേരിക്കൻ പ്രസിഡന്റായിരുന്ന എബ്രഹാം ലിങ്കൺ പറഞ്ഞു, എൻ്റെ മകനെ പഠിപ്പിക്കുന്ന ടീച്ചറെ, അവനെ പുസ്തകങ്ങളിൽ മാത്രം ഒതുങ്ങി നിൽക്കുന്ന ഒരു പഠനമല്ല ഞാൻ ആഗ്രഹിക്കുന്നത്. ആകാശത്തുകൂടി പോകുന്ന പറവകളെക്കുറിച്ച് അവനെ പഠിപ്പിക്കണം, പർവ്വതങ്ങളെക്കുറിച്ച് അവനെ പഠിപ്പിക്കണം, താഴ്വാരത്തിലെ പൂക്കളെക്കുറിച്ചും പ്രകൃതിയെക്കുറിച്ചും പഠിപ്പിക്കണം. പുസ്തകത്തിൽ നിന്ന് കിട്ടുന്ന അറിവിൻ്റെ 10 ഇരട്ടി അറിവ് പ്രകൃതിയിൽ നിന്നും പ്രപഞ്ചത്തിൽ നിന്നും കിട്ടും. അവനെ അത് മാത്രം പഠിപ്പിച്ചാൽ പോരാ, സഹപാഠികളോട് എങ്ങനെ പെരുമാറണമെന്ന് പഠിപ്പിക്കണം, സഹപാഠികളോട് സഹവർത്തിത്വമാകണമെന്ന് പഠിപ്പിക്കണം, സ്നേഹം എന്താണെന്ന് അവന് മനസ്സിലാക്കി കൊടുക്കണം, മറ്റുള്ളവരുടെ ദുഃഖത്തിൽ മനസ്സലിയുന്നൊരു മനസ്സുണ്ടാക്കിയെടുക്കണം അവനെ. ചുരുക്കി പറഞ്ഞാൽ ഒരു അധ്യാപികയുടെ അധ്യാപകന്റെ ജോലി എന്ന് പറയുന്നത് കുട്ടികളുടെ മൈൻഡ് ട്രെയിൻ ചെയ്തെടുക്കുക എന്നുള്ളതാണ്. അങ്ങനെ ട്രെയിൻ ചെയ്യുമ്പോൾ അവനെ ഏത് തലത്തിൽ വരെ കൊണ്ടുപോകാനും അധ്യാപകരും വിചാരിച്ചാൽ നടക്കും. ഇന്ത്യയുടെ ഒന്നാമത്തെ പ്രധാനമന്ത്രി ജവഹർലാൽ നെഹ്റു, അദ്ദേഹത്തിൻ്റെ മകളാണ്, ഏക മകളാണ് ഇന്ദിരാഗാന്ധി. മഹാത്മാഗാന്ധി കഴിഞ്ഞാൽ ഏറ്റവും കൂടുതൽ കാലം ജയിലിൽ ചെലവഴിച്ചത് പണ്ഡിറ്റ് ജവഹർലാൽ നെഹ്റു ആണ്. തൻ്റെ പ്രിയപ്പെട്ട മകൾ പ്രിയദർശിനിയെ ഒന്ന് കാണാൻ, താലോലിക്കാൻ ആ മനസ്സ് കൊതിച്ചു. പക്ഷെ ജയിലിലായതുകൊണ്ട് ആ കുട്ടിക്കാലം, ഇന്ദിരയുടെ കുട്ടിക്കാലം, ഓരോ ദിവസവും ജയിലിൽ നിന്ന് ആ പിതാവ് തൻ്റെ മകൾക്കൊരു കത്തയക്കുമായിരുന്നു. ആ കത്തുകളുടെ സമാഹാരമാണ് പിന്നെ ലോക പ്രശസ്തമായി മാറിയ ഗ്ലിംസസ് ഓഫ് വേൾഡ് ഹിസ്റ്ററി എന്ന് പറയുന്ന പുസ്തകം, ഡിസ്കവറി ഓഫ് ഇന്ത്യ എന്ന് പറയുന്ന പുസ്തകം, എ ലെറ്റർ ഫ്രം എ ഫാദർ ടു ഹിസ് ഡോട്ടർ, ആൻ ഓട്ടോബയോഗ്രഫി. ഇതൊക്കെ ജവഹർലാൽ നെഹ്റു ജയിലിൽ നിന്ന് തൻ്റെ മകൾക്ക് അയച്ച കത്തുകളുടെ സമാഹാരമാണ്. ആ കത്തുകളിലൂടെയാണ് ലോകം എന്താണെന്ന് ഇന്ദിരാഗാന്ധി മനസ്സിലാക്കുന്നത്. ആ കത്തുകളിലൂടെയാണ് ലോക ജനതയെക്കുറിച്ച് അവർ മനസ്സിലാക്കുന്നത്. ലോകത്ത് പോകാത്ത, ലോകം കാണാത്ത ഇന്ദിരാഗാന്ധി പണ്ഡിറ്റ് ജവഹർലാൽ നെഹ്റു അയച്ച കത്തിലൂടെ ലോകം എന്താണെന്ന് തിരിച്ചറിഞ്ഞു. ലോകത്തെ ഏറ്റവും നല്ല പ്രധാനമന്ത്രിമാരിൽ ഒരാളായി മാറാൻ കഴിഞ്ഞത് ആ അച്ഛൻ മകൾക്ക് അയച്ച കത്തുകളിലൂടെയാണ് എന്ന് പിന്നീട് കാലം തെളിയിച്ച സംഭവമാണ്. അതുകൊണ്ട് വിദ്യാർത്ഥികളെ സംബന്ധിച്ചിടത്തോളം ഞാൻ ഏറ്റവും അവസാനമായി പറയുന്നു, റോബർട്ട് ഫ്രോസ്റ്റിന്റെ ഒരു കവിത, Woods are lovely, dark and deep, but I have promises to keep, and miles to go before I sleep, and miles to go before I sleep. Sleeping woods in a stormy evening എന്ന് പറയുന്ന കവിത, ആ കവിത പറയുന്നത് പ്രകൃതിയെക്കുറിച്ചാണ്. പ്രകൃതിയുടെ മനോഹാരിതയെക്കുറിച്ച്, പ്രകൃതിയുടെ അഗാധതയെക്കുറിച്ച്, പ്രകൃതിയുടെ അനന്തതയെക്കുറിച്ച്, പ്രകൃതി സൗന്ദര്യത്തെക്കുറിച്ചാണ് കവി വർണ്ണിക്കുന്നത്. വിദ്യാർത്ഥികളോട് കവി പറയുന്നു, നിങ്ങൾ ഈ പ്രകൃതി സൗന്ദര്യം ആസ്വദിച്ച് മുന്നോട്ട് പോകുമ്പോൾ നിങ്ങളാരും നിങ്ങളുടെ കർത്തവ്യം, കടമ, ഉത്തരവാദിത്വം മറക്കാൻ പാടില്ല. Woods are lovely, dark and deep, but I have promises to keep. നിങ്ങൾക്ക് ഒരുപാട് വാഗ്ദാനങ്ങൾ നിറവേറ്റേണ്ടതായിട്ടുണ്ട്. ആദ്യം നിങ്ങളോട്.
നിങ്ങളെ കഷ്ടപ്പെട്ട് ബുദ്ധിമുട്ടി വീട്ടിലെ കഷ്ടപ്പാടുകളും ബുദ്ധിമുട്ടുകളും വേദനകളും അറിയിക്കാതെ നിങ്ങളെ വളർത്തിക്കൊണ്ടുവരുന്ന നിങ്ങളുടെ മാതാപിതാക്കന്മാരോട് നിങ്ങൾക്കൊരു ഉത്തരവാദിത്വമുണ്ട്. അത് കഴിഞ്ഞാൽ നിങ്ങളുടെ ഉത്തരവാദിത്വം ഗുരുക്കന്മാരോടാണ്. നമ്മൾ ആരും ദൈവത്തെ കണ്ടിട്ടില്ല. നമ്മുടെ കാണപ്പെട്ട ദൈവം എന്ന് പറയുന്നത് നമ്മുടെ അച്ഛനും അമ്മയും ഗുരുക്കന്മാരുമാണ്. മാതാപിതാ ഗുരുർ ദൈവം എന്നാണ്. അതുകൊണ്ട് നമ്മളെ സംബന്ധിച്ചിടത്തോളം നമുക്ക് നമ്മളോടൊരു ഉത്തരവാദിത്വമുണ്ട്, കടമയുണ്ട്, കർത്തവ്യമുണ്ട്. ആ കർത്തവ്യവും കടമയും നമ്മുടെ ഉമ്മയോടും വാപ്പയോടും അല്ലെങ്കിൽ അച്ഛനോടും അമ്മയോടും ഉണ്ട്. അധ്യാപികരോടുണ്ട്. നിങ്ങളുടെ ആരുമല്ല ഈ അധ്യക്ഷ വേദിയിലിരിക്കുന്നവർ. നിങ്ങളുടെ വിജയിക്കുമ്പോൾ, നിങ്ങൾ A+ നേടിയെടുക്കുമ്പോൾ നിങ്ങളുടെ അച്ഛനേക്കാൾ, നിങ്ങളുടെ അമ്മയേക്കാൾ, നിങ്ങളുടെ ഗുരുക്കന്മാരെക്കാൾ ഈ പ്രദേശത്തെ സന്തോഷിക്കുന്ന കുറെ ആളുകളുണ്ട്. അവർ നിങ്ങളുടെ ആരുമല്ലാതെ ഇരിക്കാം. പക്ഷേ ഈ നാട്ടിൽ നിന്നൊരു വിദ്യാർത്ഥി സ്തുത്യർഹമായ റിസൾട്ട് നേടിയെടുക്കുമ്പോൾ ആ കുട്ടികൾക്ക് ഈ മെമൻറ്റോ തന്ന് ആദരിക്കുന്ന അവരോട് നിങ്ങൾക്കൊരു ഉത്തരവാദിത്വമുണ്ട്. അവർ സമൂഹത്തിന്റെ ഭാഗമാണ്. Woods are lovely, dark and deep, but I have promises to keep, and miles to go before I sleep, and miles to go before I sleep. Before I sleep എന്ന് പറഞ്ഞാൽ ഉറങ്ങുന്നതിന് മുമ്പല്ല, അവസാനത്തെ ഉറക്കം ആരംഭിക്കുന്നതിന് മുമ്പ്. ഒരു ദിവസം ഉറങ്ങാൻ കിടന്നാൽ പിന്നെ നമ്മൾ എഴുന്നേക്കില്ല. അതാണ് അവസാനത്തെ ഉറക്കം. ആ ഉറക്കത്തിനാണ് മരണം എന്ന് പറയുന്നത്. ടൈം പാസസ് ആൻഡ് ടൈം പാസസ് വി ഡൈ അലോങ്. സമയമാം രഥത്തിൽ നമ്മൾ യാത്ര നടത്തിക്കൊണ്ടിരിക്കുകയാണ്. എപ്പോൾ വേണമെങ്കിലും ഈ ലോകത്തോട് യാത്ര പറയാം. അപ്പോൾ മൈൽസ് ടു ഗോ ബിഫോർ ഐ സ്ലീപ്പ് ആൻഡ് മൈൽസ് ടു ഗോ ബിഫോർ ഐ സ്ലീപ്പ്. നമ്മൾ അവസാനത്തെ യാത്ര ആരംഭിക്കുന്നതിന് മുമ്പ്, മരണത്തിന് കീഴടങ്ങുന്നതിന് മുമ്പ് കുഞ്ഞുങ്ങളെ, നിങ്ങൾ നിങ്ങളുടെ ലക്ഷ്യസ്ഥാനത്തെത്താൻ ശ്രമിക്കണം. സർവശക്തനായ തമ്പുരാൻ ദീർഘായുസ് തരട്ടെ, വിജയത്തിൻ്റെ പാതയിലൂടെ നയിക്കാനുള്ള ശക്തി തരട്ടെ എന്ന് പ്രാർത്ഥിച്ചുകൊണ്ട് ഈ അവാർഡ് ദാന ചടങ്ങ് ഞാൻ നിങ്ങളുടെ എല്ലാം അനുഗ്രഹത്തോടെ, ആശീർവാദത്തോടെ, അംഗീകാരത്തോടെ ഔപചാരികമായി ഉദ്ഘാടനം ചെയ്യുന്നു. ജയ് ഹിന്ദ്. Guiding, supportive and motivating words. Sir, we also request you to honor two students of ours. First, Alima Nafia N, daughter of Usman, +2 student, full A+, Sri Vani Vijaya Higher Secondary School, Kodlamagaru. दीक्षिता के, daughter of Dinesh के, Sri Vani Vijaya Higher Secondary School, Kodlamagaru. ವರ್ಕಾಡಿ ಎಕ್ಸಲೆನ್ಸ್ 2026 ಈ ಕಾರ್ಯಕ್ರಮಕ್ಕೆ ನಮ್ಮ ಜನಮೆಚ್ಚಿನ ಶಾಸಕರಾದ AKM ಅಶ್ರಫ್ ಸರ್ ಈಗಾಗಲೇ ವೇದಿಕೆಗೆ ಬರ್ತಿದ್ದಾರೆ. ತಮಗಿದು ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎಲ್ಲ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ತಮಗಿದು ಮತ್ತೊಮ್ಮೆ ಆತ್ಮೀಯವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಬೇಕಾಗಿ ನಮ್ಮ HM ಆಗಿರುವಂತಹ ಶ್ರೀಮತಿ ಕೃಷ್ಣವೇಣಿ ಟೀಚರ್ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಶ್ರೀಯುತ ರಾಜಮೋಹನ್ ವನ್ನಿತಾನ್ ಅವರಿಗೆ ಒಂದೆರಡು ವಿನಂತಿ. ವಾರ್ಡ್ ಮೆಂಬರ್ ಹಾಗೂ PTA ಪ್ರೆಸಿಡೆಂಟ್ ನಮ್ಮ ಮಾನ್ಯ MP ಅವರಿಗೆ ಮನವಿ ಪತ್ರವನ್ನು ಕೊಡಲಿದ್ದಾರೆ. ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳ ಅಭಿನಂದನೆಗಳು. ಹಾಗೂ ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಾಸಕರಾದ
ಎ.ಕೆ. ಅಶ್ರಫ್ ಇವರಿಗೂ ಸಹ ಸ್ವಾಗತ ಬಯಸುತ್ತಾ ಎಂಎಲ್ಎ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಶ್ರೀ ಎ.ಕೆ.ಎಂ. ಅಶ್ರಫ್ ಅವರು ಅಧ್ಯಕ್ಷೀಯ ಭಾಷಣವನ್ನು ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಸದರು ಇದರ ಔಪಚಾರಿಕವಾದ ಉದ್ಘಾಟನೆಯನ್ನು ನೆರವೇರಿಸಿ ತುರ್ತು ಕಾರ್ಯಕ್ರಮ ಇರುವುದರಿಂದ ಅವರು ನಿರ್ಗಮಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಹಲವಾರು ಗಣ್ಯರಿಂದ ಶ್ರೀಮಂತಗೊಂಡಂಥ ಒಂದು ಕಾರ್ಯಕ್ರಮ. ಈ ಡಿವಿಷನ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಿತ್ರ ಅರ್ಷದ್ ವರ್ಕಾಡಿ ಅವರ ನೇತೃತ್ವದಲ್ಲಿ ವರ್ಕಾಡಿ ಎಕ್ಸಲೆನ್ಸ್ ಅವಾರ್ಡ್ ಇಲ್ಲಿ ಬಹಳ ಸಂಭ್ರಮದಿಂದ ನಡೀತಾ ಇದೆ. 100 ವರ್ಷಗಳ ಇತಿಹಾಸವಿರುವ ವಾಣಿ ವಿಜಯ ಶಾಲೆಯಲ್ಲಿ ಅರ್ಷದ್ ವರ್ಕಾಡಿ ಅವರ ಡಿವಿಷನ್ನಲ್ಲಿ ಈ ವರ್ಷದ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೂ, +2 ಅಲ್ಲಿ ಅತ್ಯುತ್ತಮ ಮುಂಚೂಣಿ ವಿದ್ಯಾರ್ಥಿಗಳಿಗೂ ಚಿನ್ನದ ಪದಕವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಅರ್ಷದ್ ವರ್ಕಾಡಿ ಅವರು ಹಮ್ಮಿಕೊಂಡಿದ್ದಾರೆ. ಸಾಧಾರಣವಾಗಿ ನಾವೆಲ್ಲರೂ ನನ್ನ ರಾಜಕೀಯ ಜೀವನದಲ್ಲಿ ಕಳೆದ 5 ವರ್ಷಗಳಲ್ಲಿ ಕೂಡ ಎಷ್ಟೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅರ್ಷದ್ ವರ್ಕಾಡಿ ಅವರು ಒಂದು ಕಾರ್ಯಕ್ರಮ ಮಾಡುವಾಗ ಅದಕ್ಕೊಂದು ಅರ್ಷದ್ ಟಚ್ ಇದ್ದೇ ಇರುತ್ತೆ. ಅವರ ಆಮಂತ್ರಣ ಪತ್ರಿಕೆಯಲ್ಲಿ ಅದು ಕಾಣ್ತದೆ, ಎಲ್ಲದರಲ್ಲೂ ಅದು ಕಾಣಲೇಬೇಕು. ಪ್ರತ್ಯೇಕವಾಗಿ ಅವರವರ ಕವಿಗಳು, ಪತ್ರಕರ್ತರು ಆಗಿದ್ದಾರೆ. ಇಲ್ಲೂ ಕೂಡ ಈ ಒಂದು ಎಕ್ಸಲೆನ್ಸ್ ಅವಾರ್ಡ್ ಅಂತ ಹೇಳುವಾಗ ಅವರು ಚಿನ್ನದಿಂದ ಕೂಡಿದ ಮೆಡಲನ್ನು ನೀಡಿದ್ದಾರೆ ಅಂತೇಳಿ ನಿಜಕ್ಕೂ ನನ್ನ ಈ ಒಂದು ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಕಾರ್ಯಕ್ರಮ ಎಂಬುದನ್ನು ನಮಗಿಲ್ಲಿ ಹೇಳ್ಬೋದು. ಶೈಕ್ಷಣಿಕವಾಗಿ ನಮ್ಮ ಈ ಪ್ರದೇಶವನ್ನು ನಾವು ಸಾಧಾರಣವಾಗಿ ಹೇಳುವಾಗ, ಬರೆಯುವಾಗ ಈಗಲೂ ಹಿಂದುಳುವಿಕೆಯ ಕಥೆಗಳನ್ನು ನಾವು ಹೇಳ್ತಾ ಇರ್ತೇವೆ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು 12 ಗಂಟೆಗೆ ಮೀಪ್ರಿ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ನೇರ ಇಲ್ಲಿಗೆ ಬಂದರು. ನಾನು ಎದುರುಗಡೆಯಲ್ಲಿ 1-2 ಕಾರ್ಯಕ್ರಮಕ್ಕೆ ಹೋಗಿ ಇಲ್ಲಿಗೆ ಬಂದಿದ್ದೀನಿ. ಕಳೆದ ಅವರು ಜಿಲ್ಲಾ ಪಂಚಾಯತ್ ಆಡಳಿತ ಸಮಿತಿ ಬಂದ ನಂತರ ನಾವು ಸದಾ ಮಾತಾಡೋ ವಿಷಯ ಅಂತ ಹೇಳಿದರೆ, ನಮ್ಮ SLC ಫಲಿತಾಂಶ ಬರುವಾಗ ಕೇರಳದಲ್ಲಿ ಮುಂಚೂಣಿಯಲ್ಲಿ ಅಲ್ಲದಿದ್ದರೂ ಅಲ್ಪ ಸ್ವಲ್ಪ ತೃಪ್ತಿಕರವಾದ ರಿಸಲ್ಟ್ ನಮ್ಮ ಮುಂದೆ ಇದೆ. ಬಹಳ ಬೇಸರ ಸಂಗತಿ ಅಂತ ಹೇಳಿದರೆ, +2 ಫಲಿತಾಂಶ ಬಂದಾಗ ಕೇರಳದಲ್ಲಿ ನಮಗಿರುವುದು 14ನೇ ಸ್ಥಾನ. 15ನೇ ಜಿಲ್ಲೆ ಇಲ್ಲದ ಕಾರಣ ನಾವು 14ನೇ ಸ್ಥಾನ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಬಹುದು ಎಂಬುದನ್ನು MP ಗಳು, ನಾವು ಜಿಲ್ಲೆ MLAಗಳು ಕೂತ್ಕೊಂಡು ಒಂದು ಚರ್ಚೆ ಮಾಡಬೇಕು ಎಂಬ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದರಡೆಯಲ್ಲಿ ಈ ಥರದ ಮಕ್ಕಳಿಗೆ ವರ್ಕಾಡಿ ಎಕ್ಸಲೆನ್ಸ್ ಅವಾರ್ಡ್ ಥರ ಇರೋ ಅವಾರ್ಡ್ಗಳನ್ನು ಅರ್ಷದ್ ವರ್ಕಾಡಿ ಅವರ ನೇತೃತ್ವದಲ್ಲಿ ಪ್ರತಿ ಡಿವಿಷನ್ ನೀಡುವಾಗ ಅದರ ಏಕೈಕ ಉದ್ದೇಶ ಏನಂತ ಹೇಳಿದರೆ, ಆ ಮಕ್ಕಳ ಕನಸಿನ ಪ್ರಯಾಣಕ್ಕೆ ಉಪಯುಕ್ತವಾದ ಒಂದು ಸಂದೇಶವನ್ನು ನೀಡುವ ಒಂದು ಕಾರ್ಯಕ್ರಮ ಇರುವುದು ಎಂಬುದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಕೂಡ ಶಾಸಕನಾಗಿ ಆಯ್ಕೆಯಾದ ಪ್ರಥಮ ದ್ವಿತೀಯ ವರ್ಷಗಳಲ್ಲಿ ನನ್ನ ಕ್ಷೇತ್ರದ ಎಲ್ಲ ಮಕ್ಕಳನ್ನ ಜೊತೆಗೂಡಿಸಿ ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ತದನಂತರ ಪ್ರತಿ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಕಾರ್ಯಕ್ರಮ ಬಂದ ಕಾರಣದಿಂದ ಎಲ್ಲ ಕಡೆ ಕಾರ್ಯಕ್ರಮ ನಡೀತದೆ ಎಂಬ ಒಂದು ಕಾರಣದಿಂದ ನಾನು ಅದನ್ನು ಮುಂದೂಡಿದೆ. ಈ ಸಲ ನನಗೆ ಹೊಸ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಟೀಚರ್ಸ್ನಿಂದ ರಿಕ್ವೆಸ್ಟ್ ಕೂಡ ಬಂದಿದೆ. ಇನ್ನೂ ಕೂಡ ಅಜೀಜ್ ಕಳತೂರ್ ಅವರ ಡಿವಿಷನಲ್ಲಿ ಮಾಡ್ತಾ ಇದ್ದಾರೆ. ಪಂಚಾಯತ್ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ. ನಾನು ಕೂಡ ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡಬೇಕಂತ ಮನಸ್ಸಲ್ಲಿದೆ. ಕ್ಷೇತ್ರ ಅಂತ ಹೇಳುವಾಗ ತುಂಬ ವಿಸ್ತೃತವಾದ ವಿದ್ಯಾರ್ಥಿಗಳ ಸಂಖ್ಯೆ ಬರ್ತಾ ಇದೆ. ಅದು ಪಂಚಾಯತ್ ಮಟ್ಟದಲ್ಲಿ ಮಾಡೋದು, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಬಹಳ ಒಳ್ಳೆಯ ರೀತಿಯಲ್ಲಿ ಅರ್ಷದ್ ವರ್ಕಾಡಿ ಅವರು ಈ ಒಂದು ಗಡಿಯ ಮಕ್ಕಳಿಗೆ ಈ ಥರ ಒಂದು ವರ್ಕಾಡಿ ಎಕ್ಸಲೆನ್ಸ್ ಅವಾರ್ಡ್ ನೀಡಿದ್ದಾರೆ ಎಂಬುದನ್ನು ಮತ್ತೊಮ್ಮೆ ಅವರನ್ನು ಅಭಿನಂದಿಸಿಕೊಂಡು, ಇಲ್ಲಿ ಈ ಒಂದು ಪ್ರಶಸ್ತಿ ಸ್ವೀಕಾರ ಮಾಡುವ ಪ್ರತಿ ಮಕ್ಕಳಿಗೂ ಅವರು ಆ ಥರ ಒಂದು ಎತ್ತರಕ್ಕೆ ಬೆಳೆಯುವಾಗ ಮಕ್ಕಳನ್ನು ಮಾತ್ರವಲ್ಲ ನಾವು ಅಭಿನಂದಿಸಬೇಕಾದ್ದು, ರಾತ್ರಿ ನಿದ್ದೆ ಮಾಡದೆ ಅವರ ಜೊತೆಯಲ್ಲಿ ನೆರಳಾಗಿ ನಿಂತ ಅವರ ತಂದೆ ತಾಯಿಯಂದಿರನ್ನು, ಅದೇ ರೀತಿಯಲ್ಲಿ
ಅವರ ಪ್ರತಿಯೊಂದು ಮಚಲುಗಳಲ್ಲಿ ಜೊತೆಯಲ್ಲಿ ನಿಂತಂಥವರ ಅಧ್ಯಾಪಕ ವೃಂದದವರನ್ನು, ಅದಕ್ಕೆ ಸಪೋರ್ಟ್ ಆಗಿ ನಿಂತಿರುವ PTA ಕಮಿಟಿ ಎಲ್ಲರನ್ನು ಕೂಡ ಅಭಿನಂದಿಸಲೇಬೇಕು. ಒಂದು ತಂಡವಾಗಿ ಈ ಒಂದು ಫಲಿತಾಂಶ ಬರುತ್ತದೆ ಎಂಬುದು ನಮಗೆಲ್ಲ ತಿಳಿದ ವಿಚಾರ. ಒರ್ಕಾಡಿ ಎಕ್ಸಲೆನ್ಸ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಾನು ಈ ಕಾರ್ಯಕ್ರಮದ ಅಧ್ಯಕ್ಷನಾಗಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಂಡು ಹರ್ಷದ್ ಒರ್ಕಾಡಿ ಅವರನ್ನು ಮತ್ತೊಮ್ಮೆ ಅಭಿನಂದಿಸಿ, ಇಲ್ಲಿ ಈ ಪ್ರಶಸ್ತಿ ಪಡೆಯುವ ಎಲ್ಲ ಮಕ್ಕಳಿಗೆ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ನನ್ನ ಮಾತಿಗೆ ವಿರಾಮ. ಜೈ ಹಿಂದ್. ಅಭಿನಂದನೆಗಳು ಸರ್. ಮುಂದೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇರುವವರು ಶ್ರೀಯುತ ಸಾಬು ಅಬ್ರಹಾಂ, ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಕಾಸರಗೋಡು. പ്രിയങ്കരനായ ഈ ചടങ്ങിൻ്റെ അധ്യക്ഷൻ മഞ്ചേശ്വരം MLA ശ്രീ AKM അഷ്റഫ് അവർ, ഈ ചടങ്ങ് ഉദ്ഘാടനം ചെയ്ത കാസർഗോഡ് പാർലമെന്റ് അംഗം ശ്രീ രാജ്മോഹൻ ഉണ്ണിത്താൻ അവർ, ഈ ചടങ്ങിൻ്റെ മുഖ്യ ആസൂത്രകൻ എൻ്റെ പ്രിയ സുഹൃത്തും സഹപ്രവർത്തകനുമായ ശ്രീ ഹർഷാദ് വോർക്കാടി, അതുപോലെ വോർക്കാടി ഗ്രാമപഞ്ചായത്തിൻ്റെ പ്രസിഡന്റ്, ജില്ലാ പഞ്ചായത്ത് അംഗം ശ്രീ അസീസ് ഉൾപ്പെടെ ഈ വേദിയിലുള്ള ബഹുമാന്യരായ ജനപ്രതിനിധികൾ, മറ്റ് വിദ്യാഭ്യാസ മേഖലയിലെ സാമൂഹിക മേഖലയിലെ പ്രവർത്തകരെ, പ്രിയമുള്ള അവാർഡിന് അർഹരായിട്ടുള്ള ഇന്നത്തെ ഏറ്റവും പ്രധാനപ്പെട്ട വിശിഷ്ട അതിഥികൾ, കുട്ടികൾ, അവരുടെ രക്ഷിതാക്കൾ, പ്രിയപ്പെട്ടവരെ, ഏറെ സന്തോഷവും അതിലേറെ അഭിമാനവും പകരുന്ന ഒരു ചടങ്ങിലാണ് ഈ സ്കൂൾ അങ്കണത്തിൽ നമ്മളെല്ലാവരും ഒത്തുചേർന്നിട്ടുള്ളത്. ഒരു ജില്ലാ പഞ്ചായത്ത് അംഗം എന്ന നിലയിൽ ശ്രീ ഹർഷാദ് വോർക്കാടി അവരുടെ ജനപ്രതിനിധി എന്ന പ്രവർത്തനത്തിലെ ഏറ്റവും ശ്രദ്ധേയമായ ഒരു ചുവടുവെപ്പാണ് ഈ വോർക്കാടി ഡിവിഷനിൽ നിന്നും ഈ വർഷം SLC പരീക്ഷയിൽ ഏറ്റവും ഉന്നതമായ വിജയം നേടിയിട്ടുള്ള ഏതാണ്ട് 25ഓളം വരുന്ന കുട്ടികൾക്ക് ഇവിടെ എക്സലൻസ് അവാർഡ് നൽകുന്ന ചടങ്ങ് സംഘടിപ്പിച്ചിട്ടുള്ളത്. ഇത്തരമൊരു ചടങ്ങ് സംഘടിപ്പിക്കുന്നതിന് നേതൃത്വം കൊടുത്ത എൻ്റെ പ്രിയ സഹപ്രവർത്തകൻ ശ്രീ ഹർഷാദിനെ ഹൃദയത്തോട് ചേർത്ത് ഞാൻ ആദ്യമായി അഭിവാദ്യം ചെയ്യുകയാണ്. അതോടൊപ്പം ഈ വിജയത്തിന് അർഹരായിട്ടുള്ള ഈ വോർക്കാട് ഡിവിഷനിലെ വിവിധ മേഖലകളിലുള്ള വിവിധ സ്കൂളുകളിലെ പ്രിയപ്പെട്ട കുട്ടികൾ, അവരെയും അഭിനന്ദിക്കുന്നതിന് വേണ്ടി ഞാൻ ഈ അവസരം ഉപയോഗിക്കുകയാണ്. അതോടൊപ്പം ഇവിടെ ബഹുമാന്യനായ MLA സൂചിപ്പിച്ചതുപോലെ നമ്മുടെ വിദ്യാഭ്യാസ മേഖലയിൽ കാസർഗോഡിന് SLC റിസൾട്ടിൽ നമുക്കൊരു മെച്ചപ്പെട്ട സ്ഥാനം നേടിയെടുക്കുന്നതിന് വേണ്ടി കേരളത്തിൽ കഴിഞ്ഞു. എന്നാൽ ഹയർ സെക്കൻഡറിയിലേക്ക് എത്തിച്ചേരുമ്പോൾ നമ്മുടെ സംസ്ഥാനത്ത് 14ാമത്തെ സ്ഥാനത്താണ് കാസർഗോഡ് ജില്ല ഇന്ന് നിലനിൽക്കുന്നത്. MLA സൂചിപ്പിച്ചതുപോലെ 15 ജില്ല ഇല്ലാത്തത് കൊണ്ടാണ് 14ാം സ്ഥാനത്ത് നമ്മൾ നിൽക്കുന്നത്. ഞങ്ങളാകെ ഒരു പരിശ്രമത്തിന് നേതൃത്വം കൊടുക്കുകയാണ്. കാസർഗോഡ് ജില്ലാ പഞ്ചായത്ത് 22ാം തീയതി ജില്ലാ പഞ്ചായത്തിന്റെ ഭരണസമിതി യോഗം ചേരുന്നുണ്ട്. ആ ഭരണസമിതി യോഗത്തിൽ വെച്ച് ഞങ്ങൾ ആലോചിക്കുന്നതിന് വേണ്ടി ആഗ്രഹിക്കുന്നത് നമ്മുടെ ജില്ലയിലെ ഹയർ സെക്കൻഡറി റിസൾട്ട് ഉയർത്തുന്നതിനാവശ്യമായ ഏറ്റവും വലിയ ബൃഹത്തായ ഒരു പദ്ധതിക്ക് നമ്മുടെ ഈ ജില്ലയിലെ എല്ലാ സ്കൂളുകളിലെയും അധ്യാപകരുടെ, രക്ഷിതാക്കളുടെ, സർവോപരി വിദ്യാർത്ഥികളുടെ എല്ലാവരുടെയും കൂട്ടായ പരിശ്രമത്തോടു കൂടി കാസർഗോഡ് ഇപ്പോൾ തലകുനിച്ച് നിൽക്കുന്ന അവസരത്തിൽ നിന്നും കാസർഗോഡിനെ വരുന്ന അധ്യയന വർഷം തല ഉയർത്തിപ്പിടിച്ച് നിൽക്കുന്ന അവസ്ഥയിലേക്ക് കൊണ്ടുവരുന്നതിന് വേണ്ടിയിട്ടുള്ള ഏറ്റവും വലിയ ഒരു പ്രവർത്തനങ്ങൾക്ക് നേതൃത്വം കൊടുക്കുകയാണ്. ആ സന്ദർഭത്തിൽ അതിൽ സുപ്രധാനമായ പങ്ക് വഹിക്കേണ്ട മേഖലയാണ് കാസർഗോഡ് ജില്ലയുടെ വടക്കൻ മേഖല എന്ന് ഞാൻ പ്രത്യേകം ഓർമ്മിക്കുകയാണ്. നമ്മുടെ കുഞ്ഞുങ്ങളുടെ റിസൾട്ട് മെച്ചപ്പെടുത്തുന്നതിനാവശ്യമായിട്ടുള്ള എല്ലാ പ്രവർത്തനങ്ങൾക്കും നമ്മുടെ നാട്ടിലെ വിദ്യാഭ്യാസത്തെ സ്നേഹിക്കുന്ന പുതിയ തലമുറയെ വിജ്ഞാനത്തിൻ്റെ സർവ്വമേഖലകളിലേക്ക് കൈപിടിച്ചുയർത്തുന്നതിനാവശ്യമായ പ്രവർത്തനങ്ങൾ നമുക്കാകെ ചേർന്ന് സംഘടിപ്പിക്കേണ്ടതുണ്ട്. ആ പ്രവർത്തനങ്ങൾക്ക്
നിങ്ങളെല്ലാവരുടെയും സഹായ സഹകരണം ഉണ്ടാകണം എന്ന് ഞാൻ ഈ അവസരത്തിൽ അഭ്യർത്ഥിക്കുകയാണ്. അതോടൊപ്പം ഇവിടെ ഈ വർഷം ഇപ്പോൾ 25 കുട്ടികളാണ് SLCക്ക് എല്ലാ വിഷയങ്ങളിലും A+ വാങ്ങി വിജയം നേടിയിട്ടുള്ള കുട്ടികൾ. ഇത്തരമൊരു അവാർഡ് പ്രത്യേകിച്ച് ഞാൻ മനസ്സിലാക്കുന്നത് ഒരു ഗോൾഡ് മെഡൽ കൂടി ഇതിന്റെ ഭാഗമായി ശ്രീ അർഷാദ് നൽകുന്നുണ്ട് എന്നാണ് ഞാൻ മനസ്സിലാക്കുന്നത്. അടുത്ത വർഷമാകുമ്പോൾ തീർച്ചയായും ഗോൾഡ് മെഡലുകളുടെ എണ്ണം വർദ്ധിപ്പിക്കാൻ അർഷാദും അത് വാങ്ങിയെടുക്കുന്നതിന് വേണ്ടി ഈ ഡിവിഷനിലെ എല്ലാ വിദ്യാലയങ്ങളിലെ വിദ്യാർത്ഥികൾ തയ്യാറായി മുന്നോട്ട് വരും എന്ന് പ്രതീക്ഷിക്കുന്നു. ആ നിലയിൽ ഈ ഒരു എക്സലൻസ് അവാർഡ് തീർച്ചയായും ഈ വോർക്കാടി ഡിവിഷന്റെ മാത്രമല്ല കാസർഗോഡ് ജില്ലയ്ക്കും നമ്മുടെ നാടിനാകെ അഭിമാനകരമായ ഒരു പ്രോജക്റ്റാണ്. ഇതിന് നേതൃത്വം കൊടുത്ത ഇതിന്റെ പിന്നിൽ പ്രവർത്തിച്ച പ്രിയപ്പെട്ട അർഷാദിനെ ഒരിക്കൽ കൂടി അഭിനന്ദിച്ചുകൊണ്ട് ഞാൻ എന്റെ വാക്കുകൾ ചുരുക്കുന്നു. നന്ദി, നമസ്കാരം. ಸಂಭ್ರಮ ಪ್ರತಿಭಾ ಪುರಸ್ಕಾರ ಆಯಿಷಾ ಐಫಾ ಡಾಟರ್ ಆಫ್ ಅಬ್ದುಲ್ಲಾ. ನೆಕ್ಸ್ಟ್ ಅದೇ ರೀತಿ ನಿಜಾ ಫಾತಿಮಾ. ನಿಜಾ ಫಾತಿಮಾ ನಂತರ ಶ್ರಾವ್ಯ ಎಂ ಡಾಟರ್ ಆಫ್ ಸತ್ಯನಾರಾಯಣ್ ಭಟ್. ಶ್ರಾವ್ಯ ಎಂ. ಅದಾದ ಬಳಿಕ ನವಾಲ್ ನಸೀಬ್. ನವಾಲ್ ನಸೀಬ್ ಸನ್ ಆಫ್ ರಹೀಂ ನಸೀಬ್ ಸನ್ ಆಫ್ ಶಿವಪ್ರಸಾದ್. ಮುಂದಿನ ಬಹುಮಾನ ವಿತರಣೆ ನಡೆಸಿಕೊಡಬೇಕಾಗಿ ಶ್ರೀ ಸಾಬು ಅಬ್ರಹಾಂ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜಯಶ್ರೀ ಡಾಟರ್ ಆಫ್ ಪಿ ರಾಮಕೃಷ್ಣ ಭಟ್. ಜಯಶ್ರೀ GHSS ಪೈವಳಿಕೆ ಡಾಟರ್ ಆಫ್ ಪಿ ರಾಮಕೃಷ್ಣ ಭಟ್. ಅನರ್ಘ್ಯ ಎಂ ಶ್ರೀ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಸ್ಕೂಲ್ ಮಿಯಪದವು ಡಾಟರ್ ಆಫ್ ಕೃಷ್ಣ ಪ್ರಸಾದ್ ಭಟ್. ಅನರ್ಘ್ಯ ಎಂ ಡಾಟರ್ ಆಫ್ ಕೃಷ್ಣ ಪ್ರಸಾದ್ ಭಟ್ SVV HSS ಮಿಯಾಪದವು. ವರ್ಷ ಶ್ರೀ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಸ್ಕೂಲ್ ಮಿಯಾಪದವು ಡಾಟರ್ ಆಫ್ ಕೇಶವ. ಫಾತಿಮತ್ ಶಿಫಾನಾ ಶ್ರೀ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಸ್ಕೂಲ್ ಮಿಯಾಪದವು ಡಾಟರ್ ಆಫ್ ಕಾಸಿಂ ಎಂ. ಕಾರ್ಯವನ್ನು ನಮ್ಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉಮರ್ ಗೋರ್ಕಲ ತಾವು ನಿರ್ವಹಿಸಬೇಕು. ಆಯಿಷತ್ ಶಾಬಿಯಾ ಶ್ರೀ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಸ್ಕೂಲ್ ಮಿಯಾಪದವು. ಆಯಿಷತ್ ಶಾಬಿಯಾ. ಇದಾದ ಬಳಿಕ ನವ್ಯ ಡಾಟರ್ ಆಫ್ ಗಣೇಶ್ ಆಚಾರ್ಯ. ಶ್ರೀಮತಿ ಕಮಲಾಕ್ಷಿ ಬ್ಲಾಕ್ ಪಂಚಾಯತ್ ಪ್ರೆಸಿಡೆಂಟ್. ಶ್ರೀಮತಿ ಕಮಲಾಕ್ಷಿ ಉಪಾಧ್ಯಕ್ಷರು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ತಾವುಗಳನ್ನು ನೆರವೇರಿಸಬೇಕು. ನವ್ಯ ಡಾಟರ್ ಆಫ್ ಗಣೇಶ್ ಆಚಾರ್ಯ ಕೋಲೂರು ಶ್ರೀ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಸ್ಕೂಲ್. ಮುಂದೆ ಪ್ರಶಸ್ತಿಯನ್ನು ಅಜೀಜ್ ಕಲತ್ತೂರ್ ಜಿಲ್ಲಾ ಪಂಚಾಯತ್ ಸದಸ್ಯರು ತಾವುಗಳನ್ನು ನೆರವೇರಿಸಬೇಕು. ಇಬ್ರಾಹಿಂ ಶಾಹಿದ್ ಸುಲ್ತಾನ. ಮುಂದೆ ಸುಲ್ತಾನ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲಿಯೂರು. ಮುಂದೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಸಂಘಟಕರಾಗಿರುವಂತಹ ಹರ್ಷಾದ್ ವರ್ಕಾಡಿ ತಾವು ನೆರವೇರಿಸಬೇಕು. ಖದೀಜಾ ಸಫಾ SDPHS ಧರ್ಮತಡ್ಕ.
ಖದೀಜ ಸಫಾ. SSLCಯಲ್ಲಿ ಫುಲ್ A+ ಪಡೆದಂತ ವಿದ್ಯಾರ್ಥಿಗಳ ಪ್ರಶಸ್ತಿ ಪ್ರದಾನ ಮುಗಿದಿರುತ್ತದೆ. ಮುಂದೆ ವೇದಿಕೆಯಲ್ಲಿ ನವ್ಯ ಡಾಟರ್ ಆಫ್ ಗಣೇಶ್ ಆಚಾರ್ಯ, ಡಾಟರ್ ಆಫ್ ಮೊಹಮ್ಮದ್ ಅಶ್ರಫ್, SDPHS ಧರ್ಮತಡ್ಕ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ UK ಸೈಫುದ್ದುಲ್ಲಾ ಇವರು ಆಗಮಿಸಿರ್ತಾರೆ. ತಮಗಿದು ಪ್ರೀತಿಯ ಸ್ವಾಗತ. ಮುಂದೆ ಹೈಸ್ಕೂಲ್ನ ಬಾಕಿಯಾಗಿರುವಂಥದ್ದು ಆಯಿಷತ್ ಹಸ್ನಾ, KVS MHSS ಕುರುಡಪದವು. ಆಶಿಯತ್ ಹಸ್ನಾ, ವರ್ಷ ಕೊನೆಯ ಕರೆ ವರ್ಷ, ಡಾಟರ್ ಆಫ್ ಕೇಶವ, ಶ್ರೀ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಸ್ಕೂಲ್ ಮಿಯಪ್ಪದವು ಎಂದನ್ನು ಸಲ್ಲಿಸುತ್ತಾ, ಇನ್ನು ಶಾಲಾ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ 100% ಫಲಿತಾಂಶವನ್ನು ಗಳಿಸಿಕೊಂಡಿರುವಂತಹ ಎಲ್ಲ ಹೈಯರ್ ಸೆಕೆಂಡರಿ ಹೈಸ್ಕೂಲ್ ವಿಭಾಗದ ಶಾಲೆಗಳನ್ನು ಗುರುತಿಸುವಂತ ಒಂದು ಕಾರ್ಯಕ್ರಮ. ಮೊದಲಿಗೆ ಹೈಯರ್ ಸೆಕೆಂಡರಿಯಲ್ಲಿ ಗವರ್ಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಸ್ಕೂಲ್ ಕುಂಜತ್ತೂರು, GVHSS ಕುಂಜತ್ತೂರು, ಇಲ್ಲಿನ ಅಧ್ಯಾಪಕರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಕೊಡ್ಲಮಗೂರು. ಅದೇ ರೀತಿ ಸೈಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲಿಯೂರು ಹಾಗೂ ಮಣವಾಟಿ BV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಧರ್ಮನಗರ. ಸೆಕೆಂಡ್ ಶ್ರೀ ವಾಣಿ ವಿಜಯ ಹೈಸ್ಕೂಲ್ ಕೊಡ್ಲಮಗೂರು. ಸೈಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಳಿಯೂರ್. ನೆಕ್ಸ್ಟ್ ಮನವಾಟಿ BV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಧರ್ಮನಗರ. KVSMH ಸ್ಕೂಲ್ ಕುರುಡಪದವು. ಕುರಿಯ ವಿಠಲ ಶಾಸ್ತ್ರಿ ಮೆಮೋರಿಯಲ್ ಹೈಸ್ಕೂಲ್ ಕುರುಡಪದವು. ಇದು ಬಳಿಕ ಸಿರಾಜುಲ್ ಹುದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ಆದಷ್ಟು ಬೇಗ ರೆಡಿಯಾಗಿರಬೇಕು. ಸಿರಾಜುಲ್ ಹುದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ಗೌರ್ಮೆಂಟ್ ಹೈಸ್ಕೂಲ್ ಪಯ್ಯೋಲಿಕೆ, ಗೌರ್ಮೆಂಟ್ ಹೈಸ್ಕೂಲ್ ಪಯ್ಯೋಲಿಕೆ. ಇದಾದ ಬಳಿಕ ಗೌರ್ಮೆಂಟ್ ಹೈಸ್ಕೂಲ್ ಪಯ್ಯೋಲಿಕೆ ನಗರ್. ಮೊದಲಿಗೆ ಪಯ್ಯೋಲಿಕೆ, ಅದ ಬಳಿಕ ಗೌರ್ಮೆಂಟ್ ಹೈಸ್ಕೂಲ್ ಪಯ್ಯೋಲಿಕೆ ನಗರ್. ಹೈಸ್ಕೂಲ್ ಕುಂಜತ್ತೂರು, ಗೌರ್ಮೆಂಟ್ ಹೈಸ್ಕೂಲ್ ಕುಂಜತ್ತೂರು. 100% ಫಲಿತಾಂಶವನ್ನು ಪಡೆದಿರುವಂತಹ ಗೌರ್ಮೆಂಟ್ ಹೈಸ್ಕೂಲ್ ಪೈವೇಲಿಕೆ ನಗರ್ ಹಾಗೂ ಗೌರ್ಮೆಂಟ್ ಹೈಸ್ಕೂಲ್ ಕುಂಜತ್ತೂರು. 100% ಫಲಿತಾಂಶವನ್ನು ಗಳಿಸಿರುವಂತಹ ಎಲ್ಲ ಹೈಯರ್ ಸೆಕೆಂಡರಿ ಹೈಸ್ಕೂಲ್ ವಿಭಾಗದ ಎಲ್ಲ സ്കൂളുകളിಗೂ ಸಹ അഭിനന്ദനങ്ങൾ സല്ലിಸುತ್ತಾ ഉർക്കാടി എക്സലൻസ് അവാർഡിന് അർഹത നേടിയിട്ട് A+ കൈവരിച്ചിട്ടുള്ള പ്രിയപ്പെട്ട വിദ്യാർത്ഥിനി സഹോദരങ്ങൾ, പ്രിയപ്പെട്ട രക്ഷിതാക്കൾ എൻ്റെ മുമ്പിൽ ഇരിക്കുന്നുണ്ട്. എല്ലാ രക്ഷിതാക്കൾക്കും അവരുടെ മക്കളെ കുറിച്ചൊരു ആശങ്കയുണ്ട്. ആ ആശങ്ക അവരുടെ ഭാവിയെ കുറിച്ചാണ്. നീട്ടി സംസാരിക്കാനൊന്നും ഇല്ല. നിങ്ങളോട് പറയാനുള്ളത്, പഴയ കാലത്തൊക്കെ നമ്മുടെ മക്കൾക്ക് വേണ്ടി നമ്മൾ സ്വത്ത് സമ്പാദിച്ചു വെച്ചിരുന്നു, പണം സമ്പാദിച്ചു വെച്ചിരുന്നു, സ്വർണം സമ്പാദിച്ചു വെച്ചിരുന്നു. ഇന്നൊക്കെ പൊന്നിന്റെ വിലയാണ്. ഒരു കാര്യം സൂചിപ്പിക്കാൻ ആഗ്രഹിക്കുന്നത്, നിങ്ങളുടെ ഭാവിയെക്കുറിച്ച് നിങ്ങളുടെ മക്കളുടെ ഭാവിയെക്കുറിച്ച് നിങ്ങൾ ആശങ്കപ്പെടുന്നുണ്ടെങ്കിൽ, നിങ്ങൾ ആവലാതിപ്പെടുന്നുണ്ടെങ്കിൽ, നിങ്ങളുടെ മക്കൾക്ക് നൽകാൻ പറ്റിയ ഏറ്റവും വലിയ സമ്മാനം എന്ന് പറയുന്നത്, അവരുടെ ഭാവി ഭദ്രമാക്കാൻ നിങ്ങൾക്ക് നൽകിയ ഏറ്റവും മനോഹരമായ സമ്മാനം എന്ന് പറയുന്നത് അവർക്ക് ക്വാളിറ്റി എഡ്യൂക്കേഷൻ നൽകുക എന്നതാണ്. അതിലപ്പുറത്ത് മറ്റൊരു നീതിയും നിങ്ങൾക്ക് അവരോട് കാണിക്കാനില്ല. നമ്മുടെ മക്കള് ഏറ്റവും മനോഹരമായ സമൂഹത്തില് ഏറ്റവും മുൻപന്തിയിൽ നിൽക്കുന്ന മക്കളായി വളർന്നു വരാൻ സാധ്യമാകട്ടെ എന്ന് ആശംസിച്ചുകൊണ്ട് പ്രാർത്ഥിച്ചുകൊണ്ട്, പ്രിയപ്പെട്ട A+ നേടിയ നാളെയുടെ വാഗ്ദാനങ്ങൾക്ക് ഹൃദയത്തോട് ചേർത്ത് വെച്ചുകൊണ്ട് അഭിവാദ്യം ചെയ്തുകൊണ്ട് എല്ലാവിധ ആശംസകളും നേർന്നുകൊണ്ട് ഞാൻ നിർത്തുന്നു. ജയ് ഹിന്ദ്. ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ
ಇಂಥ ಒಂದು ಅವಾರ್ಡ್ ದಾನ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಹರ್ಷದ್ ವರ್ಕಡಿಯವರಿಗೆ ಎಲ್ಲ ರೀತಿಯ ಅಭಿನಂದನೆಗಳನ್ನು ಅರ್ಪಿಸ್ತಾ, ಅದೇ ರೀತಿಯಲ್ಲಿ ಇವತ್ತು ಜಯಗಳಿಸಿದ ಅವಾರ್ಡ್ ಗಳಿಸಿದಂತಹ ಎಲ್ಲ ಮಕ್ಕಳಿಗೆ ಹಾಗೂ ಶಾಲೆಗಳಿಗೆ ಅಂದ ರೀತಿಯಲ್ಲಿ ಇಲ್ಲಿ ಬಂದವರಂತಹ ಹೆತ್ತವರಿಗೆ ಎಲ್ಲರಿಗೂ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರುತ್ತಾ ನಿಲ್ಲಿಸ್ತೇನೆ. ಜೈ ಹಿಂದ್. ಇದಾದ ಬಳಿಕ ವೇದಿಕೆಯಲ್ಲಿ ನಮ್ಮ ಶಾಲೆಯ ವಾರ್ಷಿಕ ಮಹಾಸಭೆ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಬಂದಂತಹ ಎಲ್ಲ ರಕ್ಷಕರಲ್ಲಿ ಒಂದು ವಿನಂತಿ, ಯಾರು ಸಹ ತೆರಳಬೇಡಿ. ಇನ್ನು ಕೆಲವೇ ಕ್ಷಣದಲ್ಲಿ ಈ ವೇದಿಕೆಯಲ್ಲಿ ಶಿಕ್ಷಕ ರಕ್ಷಕ ಸಂಘದ ಮಹಾಸಭೆ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಹಾಗೂ +2 ಅಲ್ಲಿ ಫುಲ್ A+ ಪಡೆದಂತಹ ಮಕ್ಕಳಿಗೆ ಗೌರವಿಸುವಂತಹ ಒಂದು ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಬಹಳಷ್ಟು ಸಂತೋಷವಾಗ್ತಿದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು. ಅದೇ ರೀತಿ ಫುಲ್ A+ ಪಡೆದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ವರ್ಕಡಿ ಡಿವಿಷನ್ ನಲ್ಲಿ ನಡೆದಂತಹ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಹರ್ಷದ್ ವರ್ಕಡಿ ಅವರಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭಾಶಯಗಳನ್ನು ಕೂಡ ಕೋರಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ವರ್ಕಡಿ ಎಕ್ಸಲೆನ್ಸ್ ಅವಾರ್ಡ್ ಈ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ಮುಕ್ತಾಯದ ಹಂತದಲ್ಲಿದೆ. ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ನಿರ್ವಹಿಸಿದಂತಹ ನಮ್ಮ ನೆಚ್ಚಿನ ಕಾಸರಗೋಡು ಸಂಸದರಾದ ಶ್ರೀ ರಾಜಮೋಹನ್ ಉಣ್ಣಿತಾನ್ ಅವರಿಗೆ ನಮ್ಮ ಈ ವರ್ಕಾಡಿ ಎಕ್ಸಲೆನ್ಸ್ ಈ ಸಮಾರಂಭದ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಔಪಚಾರಿಕವಾಗಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಂಜೇಶ್ವರ ಕ್ಷೇತ್ರದ ಪ್ರೀತಿಯ ಶಾಸಕ AKM ಅಶ್ರಫ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೂ ಈ ವೇದಿಕೆಯಲ್ಲಿದ್ದಂತಹ ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಉಮರ್ ಬೋರ್ಕಳ, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ಬಶೀರ್ ಕನಿಲ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದಂತಹ UK ಸೈಫುಲ್ಲಾ ತಂಗಲ್, ಉಪಾಧ್ಯಕ್ಷರಾದಂತಹ ಕಮಲಾಕ್ಷಿ, ವರ್ಕಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಫಾತಿಮತ್ ನಸೀಮಾ, ಮೀಂಜಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಉಷಾ ಪೂಂಜಾ, ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಫಾತಿಮಾ ಸೂರ ಹಾಗೂ ಎಲ್ಲ ಜನಪ್ರತಿನಿಧಿಗಳು, ವರ್ಕಾಡಿ ಮೀಂಜಾ ಹಾಗೂ ಮಂಜೇಶ್ವರದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಪ್ರತ್ಯೇಕವಾಗಿ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ರಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲರನ್ನು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ ಈ ಸಮಾರಂಭವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಸುಸೂತ್ರವಾಗಿ ಏರ್ಪಡಿಸಿದಂತಹ ಇದರ ರೂವಾರಿ ಶ್ರೀ ಹರ್ಷದ್ ವರ್ಕಾಡಿ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮ ಅಧ್ಯಕ್ಷರ ಅನುಮತಿ ಮೇರೆಗೆ ಮುಕ್ತಾಯವಾಗಿ ತಿಳಿಸಿದ್ದೇನೆ.